ಈಗ ತಾವು ಹೇಳುವಂಥದ್ದು ನಂಗೆ ಗೊತ್ತಿಲ್ಲ ಇದು ವಿಚಾರ ಹೌದಾ ಅಲ್ವಾ ಅಂತ ಹೇಳಿ, ಈ ಪಂಜುರ್ಲಿಯ ಸಂಬಂಧಪಟ್ಟಂತೆ ತಾವು ಹರಕೆಯ ಕೋಲ ಕೊಡುವಂಥದ್ದು ತಪ್ಪು ಅಂತ ಹೇಳಿದ್ರೆ, ಅಂದ್ರೆ ಹರಕೆಯ ಕೋಲ ಹೊರಗಿನವರು ಕೊಡುವಂತಿಲ್ಲ, ಈ ಕೊರಗಜ್ಜನ ಸಾನ್ನಿಧ್ಯಕ್ಕೆ ಅಥವಾ ಬೇರೆ ಕಲ್ಕುಡ ಸಾನ್ನಿಧ್ಯಕ್ಕೆ ಹೊರಗಿನವರೆಲ್ಲ ಕೊಡುವಂಥದ್ದು ಇದು ಮತ್ತು ಪಂಜುರ್ಲಿ ಸಾನ್ನಿಧ್ಯ ಇದಕ್ಕೆರಡು ವ್ಯತ್ಯಾಸಗಳಿದೆಯಾ? ಯಾಕಂದ್ರೆ ಕುತ್ತಾರನ ಕೊರಗಜ್ಜ ಸಾನ್ನಿಧ್ಯದಲ್ಲಿ ಅನೇಕ ವರ್ಷಗಳಿಂದ ಬುಕ್ಕಿಂಗ್ಗಳಿರುತ್ತೆ ಕೋಲಕ್ಕೆ, ಅಥವಾ ಪನ್ನಡಬೈಲಿನ ಕಲ್ಲುಟ್ಟಿ ಕಲ್ಕುಡ ಸಾನ್ನಿಧ್ಯದಲ್ಲೂ ಕೂಡ ಅಷ್ಟೇ ಯಾವ್ಯಾವ ಊರಿನವರು ಹರಕೆಯನ್ನು ಕಟ್ಕೊಂಡಿರ್ತಾರೆ, ಅಂದ್ರೆ ಅವರ ಕಷ್ಟ ಸಮಯದಲ್ಲಿ ಕಟ್ಟಿಕೊಂಡಿರುವಂತಹ ಹರಕೆ ಅದನ್ನ ಹರಕೆ ಕೋಲದಲ್ಲಿ ರೂಪದಲ್ಲಿ ನೀಡ್ತಾರೆ. ಅದು ಮತ್ತು ಇದಕ್ಕೆ ವ್ಯತ್ಯಾಸಗಳಿದೆಯಾ ಅಂತ ಹೇಳಿ ನೋಡಿ. ಇಲ್ಲಿ ಅದರ ಎಲ್ಲದಕ್ಕೂ ಇಲ್ಲಿ ದೈವಾರಾಧನೆ ಅಂತ ಹೇಳಿದ್ರೆ ಒಂದು ಸತ್ಯಾರಾಧನೆ, ಇನ್ನೊಂದು ಎಲ್ಲವೂ ಅಲ್ಲಿ ಯಾವ ರೀತಿಯ ಒಂದು ಹೊಂದಾಣಿಕೆ, ನಾಟಕ, ಮೋಸ, ಕಪಟ, ಮಾಂತ್ರಿಕತೆ ಇಲ್ಲವೇ ಇಲ್ಲ. ಈಗ ನೀವು ಕೇಳಿದಂಥ ಪ್ರಶ್ನೆಯನ್ನ ಅಂದಿನ ಹಿರಿಯರು ದೈವಾರಾಧನೆ ನಿಯಮದಲ್ಲಿ ಯಾವ ರೀತಿ ಇಟ್ಟಿದ್ದಾರೆ ನೋಡಿ. ನಾನು ಮೊಟ್ಟ ಮೊದಲ ಬಾರಿಗೆ ಹೇಳಿದ್ದೇನೆ ನೋಡಿ. ಇಲ್ಲಿ ಕಲ್ಲುಟ್ಟಿ ಎಂಬುದು ಈಗ ಸಜೀಪ್ ಪನೋಲಿ ಬೈಲು ಕಲ್ಲುಟ್ಟಿಯ ಕ್ಷೇತ್ರವನ್ನು ನಾವು ತಗೊಂಡಾಗ ಸಜೀಪದ ನಾಲ್ಕೈತಾಯ ಪ್ರಧಾನ ದೈವವಾಗಿರ್ತದೆ, ಜೊತೆಗೆ ಉಳ್ಳಾಕ್ಲು ಉಳ್ಳಾಲ್ತಿ ಅಲ್ಲಿ ಇದ್ದಾರೆ. ಆದರೆ ಆ ಗ್ರಾಮವನ್ನು ಆ ಗ್ರಾಮವನ್ನು ರಕ್ಷಣಾ ಭಾಗದಲ್ಲಿ ನಿಂತು ಆಳ್ವಿಕೆ ಮಾಡಿದ್ದು ನಾಲ್ಕೈತಾಯ ಎಂಬ ದೈವ. ಆ ನಾಲ್ಕೈತಾಯ ದೈವಕ್ಕೆ ಆ ಸಮಯದಲ್ಲಿ ಬಂದಂತಹ ಕಲ್ಲುಟ್ಟಿ ನಿನ್ನ ಸ್ಥಳದಲ್ಲಿ ನಾನು ನೆಲೆ ನಿಲ್ಲುತ್ತೇನೆ ಅಂತ ಕೇಳಿದಾಗ ಕಲ್ಲುಟ್ಟಿಗೆ ಸ್ಥಾನಮಾನವನ್ನು ಕೊಟ್ಟು ನಿನಗೆ ಗೌರವಯುತವಾಗಿ ಸ್ಥಾನಮಾನವನ್ನು ಕೊಟ್ಟದ್ದವರು. ಅಲ್ಲಿ ಈಗ ನಾವು ಅನೇಕ ಜನ ಪನೋಲಿ ಬೈಲಿಗೆ ಹೋದಾಗ ನಾವು ಬರೀ ಕಲ್ಲುಟ್ಟಿಯನ್ನು ನೆನೆಸ್ಕೊಂಡು ಬರುವುದರ ಜೊತೆಗೆ ಆ ನಾಲ್ಕೈತಾಯನನ್ನು ನೆನೆಸಬೇಕು ಅಲ್ಲಿ. ಯಾಕಂದ್ರೆ ಅಲ್ಲಿ ಎಲ್ಲವೂ ಕಾರಣಿಕಗಳಿರುವಂತಹ ನಾಲ್ಕೈತ ದೈವದು. ಅಲ್ಲಿ ಪರಿವಾರ ದೈವವಾಗಿ ನಾಲ್ಕೈತಾಯ ದೈವದ ಪರಿವಾರ ದೈವವಾಗಿರುವಂಥದ್ದು. ಅಲ್ಲಿ ಒಂದು ನಿಯಮವೂ ಇದೆ, ಬೆನಿಯರೈ ಪನ ತಿನ್ಕಲಸಿಯರ್ ಎಂಕೊಳೋದು ಅಂದ್ರೆ ಅಲ್ಲಿ ಏನು ಎಷ್ಟು ಅಲ್ಲಿ ಉತ್ಪಾದನೆ ಎಲ್ಲ ಬರ್ತದೆ ಅದು ಯಾರು ಕಲ್ಲುಟ್ಟಿ ದೇವಸ್ಥಾನಕ್ಕೆ ಅಂದ್ರೆ ಉಪಯೋಗಕ್ಕೆ ಇಡ್ಬೋದು. ಅದು ಎಲ್ಲವೂ ನಾಲ್ಕೈತಾಯ ದೈವದ ಭಂಡಾರಕ್ಕೆ ಹೋಗುವಂಥದ್ದು. ಅಂದರೆ ಆ ಸ್ಥಾನಮಾನ ಕೊಟ್ಟಾಗ ತನ್ನ ಕಲಕಾರ್ಣಿಕ ತೋರಿಸಿ ನಾನು ರಾತ್ರಿ ಬೆಳಿಗ್ಗೆ ಆಗುವಾಗ ಅನೇಕ ಭಕ್ತರನ್ನು ಎಬ್ಬಿಸ್ತೇನೆ, ಕಷ್ಟಕ್ಕೆ ನಾನು ಹೋಗ್ತೇನೆ ಅಂತ ಕಲ್ಲುಟ್ಟಿ ಕೇಳಿದಾಗ ಇವತ್ತಿಗೂ ಸತ್ಯ ಧರ್ಮಕ್ಕೆ ಒಬ್ಬರು ಬರೋದಿಲ್ಲ, ಸತ್ಯ ಗೊತ್ತಾಗಿ ಬರುವಂಥದ್ದು. ಅಲ್ಲಿ ನಿಮಗೆ ನಾಲ್ಕೈತಾಯ ದೈವದ ಪರಿವಾರ ಶಕ್ತಿಯಾಗಿರುವಂಥದ್ದು ಕಲ್ಲುಟ್ಟಿ. ಕೊತ್ತಾರಿಗೆ ನೀವು ತಗೊಂಡಾಗ ಪಂಜಂದಾಯ ಎಂಬ ಪ್ರಧಾನ ದೈವ ಹೊಂದಿದೆ. ಅಲ್ಲಿಯೂ ಅದೇ ರೀತಿ ಕೊರಗಜ್ಜ ಬಂದಾಗ ಕಾಡಿನ ಮೆಚ್ಚಿ ಊರುಡಾಟಿಲಿ ಏಲ್ಕಲ್ಲು ನಿಕ್ಕು ಅಂತೇಳಿ ಆ ಪಂಜಂದಾಯ ದೈವ ಕೊಟ್ಟಂತಹ ನೆಲೆಯ ಪ್ರಕಾರ ಅಲ್ಲಿಯೂ ಅದೇ ರೀತಿ ಎಲ್ಲವೂ ನಿಮಗೆ ಪಂಜಂದಾಯನಿಗೆ ಹೋಗುವಂಥದ್ದು. ಪಂಜಂದಾಯ ನಿಮಗೆ ಪರಿವಾರ ಶಕ್ತಿ ಆಗಿರುವಂಥದ್ದು. ಇಲ್ಲಿ ಕಲ್ಲುಟ್ಟಿ ಮತ್ತು ನಾಲ್ಕೈತಾಯ ಹೊಂದಾಣಿಕೆ ಇದ್ದಾಗೆ ಅಲ್ಲಿ ಅದೇ ರೀತಿ ಅಲ್ಲಿ ಎಲ್ಲವೂ ನಿಮಗೆ ಅನೇಕ ಕಡೆಗಳಲ್ಲಿ ಇಂಥ ಕಡಂಬು ಬೇರೆ ಬೇರೆ ಕಡೆ ಇದೆ. ಎಲ್ಲ ಭಕ್ತರು ಹೋಗಿ ಪ್ರಾರ್ಥಿಸಿ ಪ್ರೀತಿಯಿಂದ ಹೋಗಿ ತಗೊಂಡು ಮಾಡುವಂಥದ್ದು. ಆದರೆ ರಾಜನ್ ದೈವಗಳಿಗೆ ಹರಕೆ ಕೊಡುವಂತ ರಾಜನ್ ದೈವ ಅಂತ ಬಂದಾಗ ಇದು ಈಗ ನಿಮಗೆ ಜಾರಂದಾಯ ಎನ್ನುವುದು ಆ ಭಾಗದ ಗ್ರಾಮ ದೈವವಾಗಿರುತ್ತದೆ. ಇದು ಕದ್ರಿ ಸೀಮೆಗೆ ಸಂಬಂಧಪಟ್ಟದ್ದು, ಮಲರಾಯನ ವ್ಯಾಪ್ತಿಗೊಳಗಿರುವಂಥದ್ದು ಇರುವಂಥದ್ದು. ಇದು ರಾಜನ್ ದೈವನ ಸ್ಥಾನಮಾನ, ಪಂಜುರ್ಲಿಗೂ ಸ್ಥಾನಮಾನ ಅಂತದ್ದೇ ಇರುವಂಥದ್ದು. ಅಲ್ಲಿ ಗ್ರಾಮ ಇದೆ, ಅದಕ್ಕೆ ಇಲ್ಲದೆ ಇರ್ಬೋದು, ಸಂಬಂಧಪಟ್ಟ ಗುತ್ತುಗಳಿರ್ತದೆ. ಇದು ಎಲ್ಲವೂ ಇದ್ದಾಗ ಆ ಕ್ರಮಕ್ಕೆ ಹರಿಕೆಯ ನೇಮ ಹರಿಕೆಯ ಈಗ ನಿಮ್ಮ ಅತಿಥಿಯಾಗಿ ಒಂದು ಬರ್ತೀರಿ, ಒಬ್ಬ ಆ ಊರಿಗೆ ಸಂಬಂಧಪಟ್ಟ ಒಬ್ಬರು ವ್ಯಕ್ತಿಯ ಜೊತೆಗೆ ನೀವು ಹೋದಾಗ ಅಲ್ಲಿ ಕಾಲಾವಧಿ ಇರುವಾಗ ಆ ಕಾಲಾವಧಿ ಸಮಯದಲ್ಲಿ ಆ ರೀತಿಯ ಪ್ರೀತಿಯ ಅರಿಕೆಗಳನ್ನು ಹಾಕುವಂಥದ್ದು. ನಾನು ಹೇಳಿದಲ್ಲ, ನಿಮ್ಮ ಮನಸ್ಸಿಗೆ ಅದನ್ನು ನೋಡಿದಾಗ ಅದರ ಅದರ ಚಿತ್ರಣ ನೋಡಿದಾಗ ನಾವು ಏನಾದರೂ ಒಂದು ಕೈಗಾಣಿಕೆ ಹೋದಾಗ ದೇವರ ಬಳಿಯಲ್ಲಿ ಆ ದೈವಗಳ ಬಳಿಯಲ್ಲಿ ಹೋದಾಗ ಬರೆಗೈಯಲ್ಲಿ ಹೋಗಬಾರ್ದಂಥ ನಿಯಮ ಇದೆ. ಮಕ್ಕಳ ಬಳಿಯಲ್ಲಿ ಹೋದಾಗ, ಪ್ರಾಯದವರ ಕೈಯಲ್ಲಿ ಹೋದಾಗ, ದೈವದ ಕೈಯಲ್ಲಿ ಹೋದಾಗ, ಹತ್ತಿರ ಹೋದಾಗ, ಮಗುವಿನ ಹತ್ತಿರ ಹೋದಾಗ ಏನಾದರೂ ನಿಮ್ಮ ಕೈಯಲ್ಲಿ ಒಂದು ಮಲ್ಲಿಗೆಯೋ ಸಿಯಾಲವೋ ಬೊಂಡವೋ ಅಂತೇ ಇದೆ. ನಿಮಗೆ ಇದನ್ನು ಮೀರಿ ಹರಿಕೆಯ ಕೋಲವೋ ನೀವು ಇಡೀ ತಲಪಟ್ಟ ಬಂಗಾರದ್ದು ಬೆಳ್ಳಿಯ ಕೊಟ್ಟದಕ್ಕೆ ಒಂದು ರೀತಿಯ ನಿಮಗೆ ಫಲಿತಾಂಶ, ಇನ್ನು 1 ರೂಪಾಯಿ 4 ಹಾಕಿದಾಗ ಒಂದು ಕಡಿಮೆ. ದೈವಾರಾಧನೆಯಲ್ಲಿ ಆ ರೀತಿಯ ಬಡವ ಶ್ರೀಮಂತ ಮೇಲು ಕೀಲು ಭಾವಗಳಿಲ್ಲದ ದೈವಾರಾಧನೆ ಇಲ್ಲಿ ಅಂಥದ್ದಿಲ್ಲ. ಆದರೆ ಇದು ಪ್ರಧಾನವಾಗಿ ಒಂದು ರಾಜನ್ ದೈವದ ಸ್ಥಾನಮಾನ ಇರುವಂಥ ಜಾಗದಲ್ಲಿ ಒಬ್ಬ ಗ್ರಾಮ ಸಂಬಂಧ ಪಡೆದಂಥ ಆ ಗ್ರಾಮದ ರಕ್ತ ಸಂಬಂಧವನ್ನು ಪಡೆಯದ ಒಂದು ಯಾವುದೇ ಒಂದು ನಿಯಮಗಳನ್ನು ಇಲ್ಲದ ವ್ಯಕ್ತಿಗಳಿಗೆ ಇಷ್ಟು ದೊಡ್ಡ ಅರಿಕೆಯನ್ನು ಆ ಗ್ರಾಮದ ಜಾರಂದಾಯನಿಗೆ ಕಾಲಾದಿ ನೇಮ ಆಗದೆ ಸೇವೆ ಮಾಡುವಾಗಿಲ್ಲ.
ಇಲ್ಲಿ ಆದದ್ದು ಹೇಗೆ ಅಂತ ಹೇಳಿದ್ರೆ ಅತ್ಯಂತ ಇಲ್ಲಿ ಇಷ್ಟರವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರು ದೈವಾರಾಧನೆಯ ನಿಯಮ ಪ್ರಕಾರ ಅನಿಷ್ಟಗಳೆಲ್ಲ ನೀವು ಆಗ ಹೇಳಿದ್ರಲ್ಲ ಅದೆಲ್ಲ ಅನಿಷ್ಟಗಳಾಗಿದೆ. ದೇವಸ್ಥಾನಕ್ಕೆ ತಗಡಾಕಿದ್ದಾರೆ, ಅನಿಷ್ಟಗಳಾಗಿದೆ. ಅದಕ್ಕೆ ಇಂಟರ್ಲಾಕ್ ಆಗಿದೆ, ಅನಿಷ್ಟ ಮಾಡಿದ್ದಾರೆ. ಮತ್ತೆ ಕೆಲವು ಕಡೆಗಳಲ್ಲಿ ನಿಮಗೆ ನರ್ತನಗಳು ಬದಲಾಗಿದೆ, ಇದಾಗಿದೆ. ಕೇಪಲ ಹಿಡಿಯುವುದಿಲ್ಲ, ಅನಿಷ್ಟಗಳಾಗಿದೆ. ಕಲಿ ಇಲ್ಲ, ಊರಿನ ಕೋಲಿ ಇಲ್ಲದೆ ಯಾರು ಟೈಸನ್ ಬಾಯ್ಲರ್ ಹಾಕ್ತಾರೆ. ಬೇರೆ ಬೇರೆ ರೀತಿಯ ನಿಮಗೆ ಬೇಡ ಬೇಡ ಅದಕ್ಕೆಲ್ಲ ಹೊಣೆ ಆ ಗ್ರಾಮಕ್ಕೆ ಒಬ್ಬ ದೈವಗಳ ನಂತರ ಒಬ್ಬ ಗುತ್ತಿನವರು, 1ನೇ 2ನೇ ಗುತ್ತಿನವರಿದ್ದಾರೆ. ಇದರ ಎಲ್ಲರ ಒಂದು ನಿಯಮಗಳನ್ನು ಪಾಲಿಸುವಂಥ ಜವಾಬ್ದಾರಿ ಆ ಮನೆಗಿರ್ತದೆ. ಆ ಮನೆಯವನಿಂದಾಗಲೇ ಆ ಮನೆಯವನು ಈಗ ಇವರಿಗಿಂತಲೂ ಬಕೆಟ್ಗಿಂತ ಕಡೆಯಾಗಿ ಈ ಸ್ಥಿತಿ ನಿರ್ಮಾಣ ಆಗಿದೆ. ಒಟ್ಟಿನಲ್ಲಿ ನೀವು ಹೇಳಿದ ರೀತಿಗೆ ಹರಿಕೆಗಳನ್ನು ರಾಜನ್ ದೈವಗಳಿಗೆ ಕೊಡುವಂಥ ನಿಯಮಗಳಿಲ್ಲ. ಕೊಡುವುದು ನಿಮಗೆ ಗುತ್ತು ಸಂಬಂಧಿ ಗುರುತಿಸಲಿಕ್ಕೋಸ್ಕರ ಧರ್ಮ ನಡೆಯುವಂಥ ಧರ್ಮ ನಡವಳಿಗಳನ್ನು ಕೊಡುವಂಥದ್ದು ಇರುವಂಥದ್ದು. ಓಕೆ ಓಕೆ ಇದಕ್ಕಿಂತ ಹೆಚ್ಚಾಗಿ ಇನ್ನೂ ನಾವು ಒಂದು ಹೆಜ್ಜೆ ಮುಂದೆ ಹೋಗೋದಾದರೆ ತುಳುನಾಡಿನ ಆಚರಣೆ ಅಥವಾ ಸಂಪ್ರದಾಯವನ್ನು ನೋಡೋದಾದರೆ ಅದು ಯಾವುದು ಕೂಡ ಒಂದು ಪುಸ್ತಕದಲ್ಲಿ ಬರೆದಿರುವಂತಹ ಸ್ಕ್ರಿಪ್ಟೆಡ್ ಅಲ್ಲ, ಅಂದರೆ ಲಿಖಿತ ಆಚರಣೆಗಳಲ್ಲ. ಎಲ್ಲವೂ ಕೂಡ ಮೌಖಿಕ ಆಚರಣೆ, ನಮ್ಮ ಹಿರಿಯರು ಹೇಳಿಕೊಂಡು ಬಂದಿರುವಂಥದ್ದು. ಭಾರತೀಯ ಸಂಸ್ಕೃತಿಯಂತೆ ಸನಾತನ ಧರ್ಮದಲ್ಲಿ 2 ಪ್ರಮುಖ ಗ್ರಂಥಗಳು, ಅದು ಮಹಾಭಾರತ ಆಗಿರ್ಬೋದು ಅಥವಾ ರಾಮಾಯಣಗಳು. ಆ ಗ್ರಂಥಗಳಲ್ಲಿ ಏನನ್ನು ಬರೆಯಲಾಗಿದೆ ಅದನ್ನೇ ನಾವು ಅನುಕರಣೆಯನ್ನು ಮಾಡಿಕೊಂಡು ಹೋಗ್ತೇವೆ ಹಿಂದೂಗಳು. ಆದರೆ ತುಳುನಾಡಿನಲ್ಲಿ ಇಂತಹ ಧರ್ಮ ಗ್ರಂಥಗಳಿಗಿಂತಲೂ ಶ್ರೇಷ್ಠವಾಗಿರುವಂಥದ್ದು ಅಂತ ಹೇಳಿದರೆ ಅದು ಹಿಂದಿನ ಕಾಲದ ತುಳುವ. ಆ ತುಳುವರು ಯಾವ ಕಟ್ಟುಪಾಡುಗಳನ್ನು ಮಾಡಿಕೊಂಡು ಬಂದಿದ್ದಾರೆ, ಆತನ ನಂತರದ ಪೀಳಿಗೆಯವರಿಗೆ ಮೌಖಿಕವಾಗಿ ಹೇಳಿದಂಥ ಮಾತುಗಳು. ಹಾಗಾಗಿ ಈ ಮೌಖಿಕವಾಗಿ ಹೇಳಿಕೊಂಡು ಬಂದಿರುವಂತಹ ಆಚರಣೆಗಳಲ್ಲಿ ಬದಲಾವಣೆ ಆದರೆ ತಪ್ಪೇನು? ಅದು ಯಾವುದು ಕೂಡ ಲಿಖಿತವಾಗಿ ಇಂತಿಂಥ ರೀತಿಯಲ್ಲೇ ನಡೀಬೇಕು ಅನ್ನೋಂಥ ಸ್ಪಷ್ಟತೆಗಳಿಲ್ಲ. ಸೊ ಬದಲಾವಣೆ ಆದರೆ ಏನು ತಪ್ಪು ಅಂತ ನೋಡಿ. ಬದಲಾವಣೆ ಆಗಿ ನೀವು ಬದಲಾವಣೆ ಮಾಡುವುದು ನೋಡಿ. ನೀವು ದೈವಾರಾಧನೆಗೆ ಈ ರೀತಿ ಮಾಡಿ ನಿಮಗೆ ಪುಸ್ತಕದ ಇದೇ ದೈವಾರಾಧನೆಗೆ ಪುಸ್ತಕ ಇಲ್ಲ ಅಂತ ಹೇಳಿದಿರಿ ನೋಡಿ. ಒಂದು ನಿಮಗೆ ಶತನಾಮಾವಳಿ, ಸಹಸ್ರನಾಮಾವಳಿ, ದುರ್ಗಾ ಪೂಜೆ, ಬೇರೆ ಬೇರೆ ಮೃತ್ಯುಂಜಯ ಮಾಡಿದಾಗ, ಸತ್ಯನಾರಾಯಣ ಪೂಜೆ ಹೋದಾಗ ಎಲ್ಲ ಪುಸ್ತಕವನ್ನು ಓದಿ ನೋಡಿ, ಗ್ರಂಥ ನೋಡಿ, ಕಥೆ ಹೇಳುವಂಥದ್ದೇ. ನೀವು ಎಲ್ಲಿಯೂ ನಿಮಗೆ ಪುಸ್ತಕ ನೋಡಿ ಸಂಧಿಪಾರ್ಧಾನ ಹೇಳಿದ್ದು, ಪುಸ್ತಕ ನೋಡಿ ಕಟ್ಟುಕಟ್ಟನ್ನು ಮಾಡಿದ್ದು ಇದು ಎಲ್ಲಿಯೂ ದೈವಾರಾಧನೆ ಇಲ್ಲ. ಯಾಕಂತ ಹೇಳಿದರೆ ಇಲ್ಲಿ ನಿಮಗೆ ಪ್ರತಿಯೊಂದು ಮಕ್ಕಳಿಗೆ, ಇಲ್ಲಿ ಪ್ರತಿಯೊಬ್ಬರಿಗೆ ಒಂದು ಮನೆಯೊಳಗಡೆ ಇದಕ್ಕೋಸ್ಕರ ಈ ತುಳುನಾಡನ್ನು ಪ್ರತಿ ಮನೆಗಳನ್ನು ಒಂದು ವಿಶ್ವವಿದ್ಯಾನಿಲಯವು, ಅದರ ಜೊತೆಗೆ ಒಳಗಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯು ಒಂದು ಧರ್ಮ ಗ್ರಂಥ ಹಾಗೆ ಒಂದು ಅನುಭವ ಮಂಟಪ ಅಂತ ಕರೆದಿದ್ದಾರಂತೆ. ಯಾಕಂತ ಹೇಳಿದರೆ ಪ್ರತಿಯೊಂದು ಮನೆಯಲ್ಲಿಯೂ ನಿಮಗೆ ಒಂದು ನಿಮ್ಮ ಮನೆಯಿಂದ ನಿಮ್ಮ ತಂಗಿಯನ್ನು ನಮ್ಮ ಹೆಂಡತಿಯನ್ನು ಮದುವೆ ನಿಮಗೆ ಒಂದು ಸೀಮಂತ ಮಾಡಿ ಕಳಿಸಿ ಕೊಡುವಾಗಲೇ ಅಲ್ಲಿ ಒಂದು ಮೂಲ ಜನಾಂಗದವರು ತಲೆಗೆ ಎಣ್ಣೆ ಹಾಕಿ ಅವರನ್ನು ಕಳಿಸಿಕೊಟ್ಟು ಆರಾಧಿಸುವಂಥ ನಿಯಮದಿಂದ ಆರಂಭವಾದದ್ದು. ಒಂದು ಹೆಂಗಸನ್ನು ನೇರ ಹೋಗಿ ನಾವು ಕಳಿಸಿಕೊಡ್ತೇವಾ? ಇಲ್ಲ. ಒಂದು ಮಗುವಿಗೆ ತೊಟ್ಟಿಲು ಹಾಕುವಾಗ ನೇರ ನಿಮಗೆ ಬಂದು ತೊಟ್ಟಿಲು ತೂಗ್ತೇವಾ? ಇಲ್ಲ. ಅದಕ್ಕೆ ನಾವು ತೊಟ್ಟಿಲು ಹಾಕ್ತೇವೆ, ಧೂಪ ಹಿಡಿತೇವೆ, ಮತ್ತು ನಿಮಗೆ ಸೆಗಣಿಯಲ್ಲಿ ತಂದು ಇದು ಕದಕೆ ಬಂತಿಯನ್ನು ಹಾಕ್ತೇವೆ, ಮೇಲೆ ಚೆನ್ನೆರೆ ಬುರನ್ನು ಕಟ್ತೇವೆ, ಅದರ ಮೇಲೆ ಒಂದು ಪಾಲೆ ಇಡ್ತೇವೆ, ಮತ್ತು ನಿಮಗೆ ಅದಕ್ಕೆ ಮೇಲೆ ಮಕ್ಕಳನ್ನು ಆಡಿಸುವಂಥ ನಿಯಮಗಳಿದೆ. ಇದು ಎಲ್ಲವೂ ಇದೆ. ಅದರ ಜೊತೆಗೆ ನಿಮಗೆ ಏನಾದರೂ ಮಕ್ಕಳಿಗೆ ಹುಷಾರಾದಾಗ ಕನ್ಯಾವು ಪಡಿತೇವೆ. ಇದು ಎಲ್ಲವೂ ಪುಸ್ತಕ ನೋಡಿ ಆದದ್ದಲ್ಲ. ಇದು ಈ ಕ್ರಮಗಳು ನೋಡ್ತಾ ಇದರ ಸುತ್ತ ಒಂದಷ್ಟು ಮಕ್ಕಳು ಗಮನಿಸಿಕೊಂಡಿರ್ತಾರೆ. ಇದೇ ವ್ಯಕ್ತಿಗಳು ಮುಂದೆ ಇದನ್ನು ಮುಂದುವರಿಸಿಕೊಂಡು ಹೋಗ್ತಾರೆ. ಇದು ತುಳುನಾಡಿನ ದೈವಾರಾಧನೆ. ಅದಕ್ಕೋಸ್ಕರ ದೈವಾರಾಧನೆಯನ್ನು ಒಳಗೊಳ್ಳುವಿಕೆ ಮತ್ತು ಕೂಡುವಿಕೆ, ಮೇಲು ಕೀಲು ಭಾವಗಳಿಲ್ಲದ್ದು ಅಂತ ಹೇಳುವಂಥದ್ದು. ಅದೇ ರೀತಿ ಈಗ ನೀವು ಮಕ್ಕಳ ಕೈಯಲ್ಲಿ ಹೋದಾಗ ಎಲ್ಲವನ್ನು ಮಕ್ಕಳು ಗಮನಿಸ್ತಾ ಇರ್ತಾರೆ. ಆ ಗಮನಿಸ್ತಾ ಇರುವಾಗ ಅದನ್ನೇ ಮುಂದುವರಿಸು. ದೈವಾರಾಧನೆ ಅಂತ ಹೇಳಿದರೆ ಪುಸ್ತಕವನ್ನು, ಗ್ರಂಥವನ್ನು ನೋಡಿ ಹೇಳುವಂಥದ್ದು ಅಲ್ಲ. ಮಂತ್ರವಾದಿ, ದರ್ಶನಪಾತ್ರಿ, ಜ್ಯೋತಿಷರು, ತಂತ್ರಿಗಳು ಹೇಳಿದ ರೀತಿಯಲ್ಲಿ ಹೋಗುವಂಥದ್ದು ಅಲ್ಲ. ನಿಮ್ಮ ಈ ದೈವಾರಾಧನೆಗೆ ನಿಮ್ಮ ಈ ಮನೆಯ ಗುರಿಕಾರನೋ ಗಡಿಕಾರನೋ ಅವನು ಹೇಳಿದ ರೀತಿಯನ್ನು, ಮಾಡಿದ ರೀತಿಯನ್ನು ನೋಡ್ತಾ ನಿಮಗೆ ಹೋಗುವಂಥದ್ದು. ಇಲ್ಲಿ ಇರುವಂಥದ್ದು ಇಷ್ಟೇ. ನೀವು ಪ್ರಾಕೃತಿಕವಾದಂಥ ಆಹಾರವನ್ನು ಕೊಡಿ. ನೀವು ಈಗ ಬದಲಾವಣೆಯನ್ನು ಮಾತ್ರ ಹೇಳಿದಿರಿ. ಆದರೆ ಇವತ್ತಿಗೂ ನೀವು ಪ್ರತಿಷ್ಠಿತವಾದ ಕೆಲವು ದೇವಸ್ಥಾನಗಳು ಪನಿವಾರ ತೆಗೊಂಡ್ರೆ, ಅದರಿಂದ ಒದ್ದುಲು ತೆಗೊಂಡ್ರೆ ಇವತ್ತಿಗೂ ಅದರಲ್ಲಿ ಭತ್ತ, ಕಸಕಡ್ಡಿಗಳಿದೆ, ನಿಮಗೆ ತೋರಿಸಬಹುದು. ಆದರೆ ದೈವ ಏನು ಹೇಳ್ತಾ ಇದೆ? ಪ್ರಾಕೃತಿಕವಾದ ಆಹಾರ, ಬೂರಿನ ಬುಟ್ಟಿ, ಮಣ್ಣಿನ ಪಾತ್ರದಲ್ಲಿ ಮಾಡಿದ್ದು, ಮತ್ತು ಕಸಕಡ್ಡಿಗಳಿಲ್ಲದ ಶುದ್ಧ ದನದ ತುಪ್ಪ, ಮನೆಯ ತೆಂಗಿನ ಎಲೆ, ಬಾಳೆಕಾಯಿ, ಇಂಥ ಒಟ್ಟು ಏನೇ ಇದ್ರು ನಿಮಗೆ ಮಾವಿನ ಮರದ ತೋರಣ ಕಟ್ಟು, ನಿಮಗೆ ತೆಂಗಿನ ಮರದ ಸಿರಿ ಕೊಡು, ಮತ್ತು ನಿಮಗೆ ಬಾರೆ ಅಂದರೆ ಒಟ್ಟಿನಲ್ಲಿ ಎಲ್ಲ ಪ್ರಾಕೃತಿಕವಾದಂಥ ಆಹಾರವನ್ನು ಮುಖಾಂತರ ಇಲ್ಲಿ ಮಾಡುವಂಥದ್ದು.
ಈ ದೈವಾರಾಧನೆ. ಇಲ್ಲಿ ಯಾವುದೇ ಪುಸ್ತಕದ ಅವಶ್ಯಕತೆ ಇಲ್ಲ ಅಂತ ಹೇಳುವಂಥದ್ದು. ಯಾಕಂತ ಹೇಳಿದರೆ ನಿಮಗೆ ದೈವಾರಾಧನೆ ಎಂಬುದು 12-20 ವರ್ಷಗಳು ಯಾವಾಗ ಆಗುವಂಥದ್ದಲ್ಲ. ದೈವಗಳು ಯಾವತ್ತು ನೀವು ನೋಡಿ, ನಿಮಗೆ ಬಾಡಿಗೆ ಚೀಟಿ ಕೊಟ್ಟಾಗೆ ಈ ತಿಂಗಳಿಂದ ಈ ಕಾಲದಿಂದ ಮೇಲ್ಕಾಲದವರೆಗೆ ನಿನ್ನನ್ನು ರಕ್ಷಣೆ ಮಾಡ್ತೇನೆ ಅಂತ ದೈವಗಳು ಹೇಳುವಂಥದ್ದು. ಅಂದರೆ ಪ್ರತಿ 12 ತಿಂಗಳಿಗೊಮ್ಮೆ ನೇಮ ಅಂತ ಹೇಳಿದರೆ ನಿಯಮಗಳ ರಿನಿವೇಶನ್ ಅಂತ ಹೇಳುವಂಥದ್ದು. ಇಲ್ಲಿ ಎಲ್ಲವೂ ನಡೆದು ಹೋಗ್ತದೆ. ಪ್ರತಿ ದಿನ ನಿಮಗೆ 12 ಸಂಕ್ರಮಣದಲ್ಲಿ ಇದೆ. ಮತ್ತು ಗ್ರಾಮ ಸಂಬಂಧಿ ಅಗೆಲು ಆಗುವಾಗ ಅಲ್ಲಿ ನಿಮಗೆ ಚಟುವಟಿಕೆಗಳು ಆರಂಭವಾಗ್ತದೆ. ಎಲ್ಲ ಕಡೆ ನೀವು ಎಲ್ಲಿಯವರೆಗೆ ನಾವು ಪ್ರತಿ ಒಂದು ವಿಚಾರಗಳಲ್ಲೂ ಸಂಸ್ಕಾರದಲ್ಲಿಯೂ ಒಂದು ಒಳ್ಳೆಯ ವಿಚಾರಗಳನ್ನ ಇಟ್ಟವರು ನಾವು. ಆಗಿರುವಾಗ ಇಲ್ಲಿ ನಿಮಗೆ ಪುಸ್ತಕವನ್ನು ನೋಡಿ ಪುಸ್ತಕದವನ್ನು ಅಭ್ಯಾಸ ಮಾಡಿ ಆ ಪ್ರಕಾರ ಹೋಗುವಂಥದ್ದು ಅಲ್ಲ. ಒಬ್ಬ ದೈವ ನರ್ತಕನೋ ದೈವ ಮಾನಿ ಬೇಕು ಅಂತಿದ್ರೆ ದೈವವೇ ಗುರುತಿಸಿ ತನ್ನ ತಾಯಿಯ ಗರ್ಭದಲ್ಲಿ ಇಟ್ಟು ಇಂಥ ಯೋಗ್ಯ ವ್ಯಕ್ತಿಯ ಮೇಲೆ ಆವೇಶ ಬೆರೆಸಿ ಇರುವಂಥದ್ದು. ಇಲ್ಲಿ ಎಲ್ಲವೂ ಪ್ರಾಕೃತಿಕ ವಸ್ತುಗಳಿಂದ ಕೂಡುವಂಥದ್ದು. ಇದು ನಿಮಗೆ ಪುಸ್ತಕದ ಆಧಾರದಲ್ಲಿ ಬರುವಂಥದ್ದಲ್ಲ. ಎಲ್ಲವೂ ಈಗ ಅನಿಷ್ಟಗಳೆಲ್ಲವೂ ನಿಮಗೆ ಗೊತ್ತಿದ್ದು ನೀವು ಮಾಡುವಂಥದ್ದು. ಹಾಗಾದರೆ ನಿಮ್ಮ ಈ ಪಟ್ಟಿಗಳೆಲ್ಲ ಇದೆ, ಇವತ್ತಿಗೂ ಅನೇಕ ಕಡೆಗಳಲ್ಲಿದೆ. ಯಾರ್ಯಾರಿಗೆ ಎಷ್ಟು ಸಂಬಳ, ಈ ದೈವಕ್ಕೆ ಹಾಕೋ ಎಷ್ಟು ಪನಿವಾರ, ಎಷ್ಟು ಎಳೆ, ಎಷ್ಟು ಅಕ್ಕಿ, ಎಷ್ಟು ತೆಂಗಿನಕಾಯಿ, ಇದೆಲ್ಲ ಬರೆದಿದ್ದಾರೆ. ಆದರೆ ಇಲ್ಲಿ ಎಲ್ಲ ನೋಡಿ, ನೀವೀಗ ಹೇಳುವಂಥದ್ದು ಪುಸ್ತಕ ಬೇಕು ಅಂತೇಳಿ, ನೀವು ವಿದ್ಯೆಯೇ ಇಲ್ಲದ ಕೆಲವು ದೈವದ ಪಾತ್ರಿಗಳು ಮತ್ತೆ ದೈವದ ನರ್ತಕರನ್ನ ಹಿರಿಯರನ್ನ ನೋಡಿ ಒಂದು ಆ ಜಾಗದಲ್ಲಿ ನೀವೊಂದು ಏನಾದರೂ ಏರಿಸಿಕೊಟ್ರೆ ಯಾವ ಥರದ ಉತ್ತರವನ್ನು ನೀವು ಕಂಡ ಕೇಳರಿಯದ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಲ್ಲಿ ಕೆಲವು ಪಂಚತಿಗೆ ತೀರ್ಮಾನ ಮಾಡ್ತಾರೆ. ಜೊತೆಗೆ ಒಂದು ಸ್ಪಷ್ಟವಾದಂತಹ ದೈವ ಭಾಷೆ ಇದೆ. ಆ ಭಾಷೆಯನ್ನ ನಿಮಗೆ ಎಲ್ಲಿಯೂ ಅದರ ವ್ಯಾಕರಣವು ವ್ಯತ್ಯಾಸಗಳಾಗದೆ, ಲಕಾರ ಶಕಾರಗಳು ವ್ಯತ್ಯಾಸಗಳಾಗದೆ, ಒಂದು ಸ್ಪಷ್ಟ ಭಾಷೆಯಲ್ಲಿ ಒಂದು ಹೊಂದಾಣಿಕೆಯ ಭಾಷೆಯಲ್ಲಿ ಅದನ್ನು ಹೇಳುವಂಥದ್ದು. ಈಗ ಅಂದರೆ ಎಲ್ಲ ರೀತಿಯಲ್ಲಿ ಇನ್ನೊಂದು ನೋಡಿ ಯಾವ ರೀತಿಯ ಚಿಂತನೆಗಳಿದೆ ಅಂತ ಹೇಳಿದರೆ, ನೀವು ಒಬ್ಬೊಬ್ಬರಿಗೆ ಕೆಲವು ಕಡೆ ಬೇರೆ ಬೇರೆ ಕಡೆಗಳಲ್ಲಿ ಮುದ್ರೆ ಆಗಿರ್ತದೆ. ದೊಡ್ಡ ದೊಡ್ಡ ಗುತ್ತಿನವರ ಮನೆಗಳದ್ದು ವ್ಯಾಪ್ತಿಗಳಿರ್ತದೆ. ಅಲ್ಲಿ ಎಲ್ಲ ಹೋಗಿ 7, 8, 10 ಜನ ಗುತ್ತಿನವರು ಇರ್ತಾರೆ, ಧರ್ಮ ಕೊಟ್ಟವರು ಇರ್ತಾರೆ. ಯಾವ ಕಾಲಕ್ಕೂ ಕೊಟ್ಟವರನ್ನ ಇಂದಿಗೂ ನಿಮಗೆ ಕ್ರಮಬದ್ಧವಾಗಿ ಅವರ ಹೆಸರನ್ನು ಕರೀತಾರೆ. ಇದು ದೈವಾರಾಧನೆ. ಪುಸ್ತಕದಲ್ಲಿ ಈಗ ನಾಟಕಕ್ಕೆ ನಾವು ಬರಲಿಕ್ಕಿಲ್ಲ. ಇದು ದೈವಾರಾಧನೆ. ಅವರ ಹೆಸರುಗಳನ್ನು ಹೇಳುವಂತಾಗಲಿ, ಸ್ಪಷ್ಟವಾದಂಥ ಹೆಸರು, ಮತ್ತು ಈ ಗ್ರಾಮದಲ್ಲಿ ಏನೇನು ನಿಮಗೆ 12 ಸಂಕ್ರಮಣ, ಚೌತಿ, ಪರ್ಬ, ನವರಾತ್ರಿ, ಯಾರ್ಯಾರು ಮಾಡಿದ ಕಟ್ಟು ಇದು ಎಲ್ಲವೂ ಗೊತ್ತಿದೆ, ಅವರಿಗೆ ಗೊತ್ತಾಗ್ತದೆ. ಆದರೆ ಅದಕ್ಕೋಸ್ಕರ ದೈವಾರಾಧನೆ ಏನು ಹೇಳೋದು, ನಾಳೆ ಇದಕ್ಕೆ ಪುಸ್ತಕದೊಳಗಡೆ ಕಂಪ್ಯೂಟರ್ನೊಳಗಡೆ ಹಾಕುವುದು ಬೇಡ. ಈಗಾಗಲೇ ರಿಷಬ್ ಶೆಟ್ಟಿಯವರಿಗೆ ಇಲ್ಲಿಯ ರಾಜ್ಯವನ್ನು ಮಾರಿದವನಿಗೂ ಯಾವ ರೀತಿಯ ಶಿಕ್ಷೆ, ಯಾವ ಎತ್ತರಕ್ಕೆ ಕಾಂತಾರ ಒಂದು ಬೆಳೆದು ನಿಂತಿತ ಅದೇ ಎತ್ತರದಲ್ಲಿ ಅದಕ್ಕೆ ಸಹಕರಿಸಿದಂಥ ದೈವಾರಾಧನೆಯ ಮೂಲ ಸ್ಥಿತಿಯ ಮೂಲ ಮಂತ್ರ ಮೂಲ ರೀತಿಯನ್ನು ಕೊಟ್ಟಂಥ ವ್ಯಕ್ತಿಯನ್ನ ಪಾತಾಳದ ಕಡೆಗೆ ಎತ್ತಿತ್ತಾ ಇದೆ ದೈವಶಕ್ತಿ. ಪಾತಾಳದ ಕಡೆ ಅಲ್ಲ, ಈಗ ತಾವು ಸಿನಿಮಾದ ವಿಚಾರವಾಗಿ ಕೂಡ ವಿರೋಧವನ್ನು ಮಾಡ್ತೀರಾ. ಆದರೆ ನಾನು ಹೇಳುವಂಥದ್ದು, ಈ ದೇವರು ಕೊಟ್ಟರು ಪೂಜಾರಿ ಕೊಟ್ಟಿಲ್ಲ ಅನ್ನುವಂಥ ಮಾತಿದೆ. ಈ ವಿಚಾರದಲ್ಲಿ ಕಾಂತಾರ ಸಿನಿಮಾ ಆರಂಭಕ್ಕಿಂತ ಮುಂಚೆ ದೈವದ ಮುಂದೆ ಹರಕೆಯನ್ನು ಇಟ್ಟು ನಾವು ಇಂತಿಂದ ಸಿನಿಮಾವನ್ನು ಮಾಡ್ತಾ ಇದ್ದೇವೆ, ಏನಾದರೂ ತಪ್ಪಿದೆಯಾ ಅಂತ ಹೇಳಿ, ಅದಕ್ಕೂ ದೈವದ ಅಪ್ಪಣೆ ಆಗುತ್ತೆ, ನಿನ್ನ ಕೆಲಸವನ್ನು ಮುಂದುವರಿಸು, ಫಲಾಪೇಕ್ಷೆಗಳನ್ನು ಮರೆತು ಬಿಡು, ನಿನ್ನ ಹಿಂದೆ ನಾನಿದ್ದೇನೆ. ಸಿನಿಮಾ ಆದ ಬಳಿಕ ದೈವದ ಮುಂದೆ ಹರಕೆಯನ್ನು ಕಟ್ಟಿಕೊಳ್ಳಲಾಯಿತು. ಯಾವುದೇ ಗಂಡಾಂತರಗಳು ಬಂದಂಥ ವೇಳೆಯಲ್ಲೂ ಕೂಡ ದೈವದ ಮುಂದೆ ಹೋಗಿ ಸಿನಿಮಾ ತಂಡ ಹರಕೆಯನ್ನು ಮಾಡಿಕೊಳ್ಳುತ್ತೆ. ಯಾವ ಸಂದರ್ಭದಲ್ಲೂ ಕೂಡ ದೈವದ ನುಡಿಯಲ್ಲಿ ಇದನ್ನು ಇಲ್ಲಿಗೆ ನಿಲ್ಲಿಸಿಬಿಡು ಅಥವಾ ಇದರಿಂದ ತೊಂದರೆ ಇದೆ ಅನ್ನುವಂಥ ತೀರ್ಪುಗಳು ಅಥವಾ ನುಡಿಗಳು ಬರಲಿಲ್ಲ. ದೈವದಿಂದ ಬಂದಿರುವಂಥ ನುಡಿಗಳಿಷ್ಟೇ, ನಿನ್ನ ಕೆಲಸವನ್ನು ನೀನು ಮಾಡು, ನಿನ್ನ ಜೊತೆ ನಾನಿದ್ದೇನೆ ಅನ್ನುವಂತಹ ಬೆನ್ನೆಲುಬಾಗಿರುವಂತಹ ಮಾತುಗಳೇ ಇಲ್ಲಿಯ ತನಕವೂ ಕೂಡ ನಾವು ಸಿನಿಮಾದ ಹರಕೆ ಸಂದರ್ಭಗಳಲ್ಲಿ ಕೇಳಿ ಬರುವಂಥದ್ದು. ಹಾಗಾಗಿ ನಾವೀಗ ಸಿನಿಮಾವನ್ನು ಬೆಂಬಲಿಸುವಂಥದ್ದಂತಲ್ಲ, ಆದರೆ ದೈವ ನುಡಿ ಕೊಟ್ಟಿರುವಂಥದ್ದು ನಮಗದು ವಿಚಾರಗಳಲ್ಲ. ಆದರೆ ಈ ಚರ್ಚೆಗಳು ಬಂದಂಥ ವೇಳೆಯಲ್ಲಿ ಕೆಲವರು ಹೇಳುವಂಥದ್ದು ಇದು ದೈವದ ನುಡಿ ಅಲ್ಲ, ದೈವ ನರ್ತಕರ ನುಡಿ, ಅಥವಾ ತಾವು ಕೂಡ ನಿನ್ನೆ ವಿಚಾರವಾಗಿ ಅದು ದೈವ ರಿಷಬ್ ಶೆಟ್ಟಿಯ ಮೈ ಮೇಲೆ ಬಿದ್ದಿರುವಂಥದ್ದಲ್ಲ, ದೈವ ನರ್ತಕ ಅಂತ ಹೇಳಿ. ಅಂದರೆ ತುಳುನಾಡಿನ ದೈವದ ನುಡಿಗಳನ್ನು ಅಥವಾ ಅದರ ಆಚರಣೆಯನ್ನು ವಿರೋಧಿಸುವಂಥದ್ದು ಎಷ್ಟರ ಮಟ್ಟಕ್ಕೆ ಸರಿ ಅಂತ ಹೇಳಿ, ಅಂದರೆ ದೈವವೇ ಅಲ್ವ ಹಾಗಾದರೆ? ನೋಡಿ, ದೈವಾರಾಧನೆ ಈಗ ಈ ಮಟ್ಟಕ್ಕೆ ಪ್ರೇರಣೆಗಳು ಮುಂಚೆ ನಾನು ಆಗ ಹೇಳಿದಲ್ವಾ, ಎಲ್ಲರ ಬಾಯಲ್ಲಿ ಎಲ್ಲರ ಹೆಸರುಗಳನ್ನ ಹೇಳ್ತಾರೆ. ಯಾಕಂತೇಳಿ ಈಗ
ಅನೇಕ ಜನರಿಗೆ ಇಂಥ ಪ್ರೇರಣೆಗಳು ದೈವಸ್ಥಾನಕ್ಕೆ ಹೋದ್ರು ಕೇಳುವುದು ಇಷ್ಟೇ, ನನ್ನನ್ನು ಉದ್ಧಾರ ಮಾಡು, ನನ್ನನ್ನು ಬದುಕಿಸು, ನನಗೆ ಅನ್ನ ಕೊಡು, ನನಗೆ ಮರ್ಯಾದೆ ಕೊಡು, ಇಷ್ಟೇ ಇರ್ತದೆ. ಈಗ ನೋಡಿ ಇಲ್ಲಿ ಕಾಂತಾರದ ಸ್ಪಷ್ಟವಾಗಿ ತೆಗೋ, ಉಳಿದದನ್ನು ನಾವು ಲೆಕ್ಕಾಚಾರಕ್ಕೆ ತೆಗೆದು ಬೇಡ. ಈ ವ್ಯಕ್ತಿ ಓದದ್ದು ಈಗ ಮೊನ್ನೆ ನಿಮ್ಗೆ ಅಲ್ಲಿ ಇವರ ಕೊರಿಯೋಗ್ರಾಫರ್ ಆಗಿ ಯಾರು ಮಾಡಿದ್ದಾರೆ, ಈ ಪಂಜುರ್ಲಿ ಹತ್ರ ಮಾತ್ರ ಕಟ್ಟಿದ ಪಂಜುರ್ಲಿಯ ಜಾಗಕ್ಕೆ ಹೋಗುವಂಥದ್ದು. ಮತ್ತೆ ಇವರ ಎಲ್ಲವನ್ನು ಈಗ ರಿಷಬ್ ಶೆಟ್ಟಿ ವ್ಯಾಪಾರಿ, ಒಬ್ಬ ನಿರ್ದೇಶಕ, ಅವನಿಗೆ ಗೊತ್ತಿದೆ ಇವರನ್ನು ಮಂಗ ಮಾಡಿ ಏನಾದರೂ ಮಾಡಬೇಕು ಅಂತ. ಅವರನ್ನ ಕರ್ಕೊಂಡೋಗಿ ಬಕೆಟ್ ಹಿಡಿದು ಅವರ ಜೊತೆ ಪ್ರಚಾರ ಪಡೆದು ಅವರ ದೈವಗಳಲ್ಲಿ ಮೂಲ್ಯ ತೆಗೆಸಿ ಕೊಟ್ಟದ್ದು ನಮ್ಮವರು. ರಿಷಬ್ ಶೆಟ್ಟಿ ಅಲ್ಲ. ರಿಷಬ್ ಶೆಟ್ಟಿಯನ್ನ ಇಂಥ ಜಾಗದಲ್ಲಿ ನಾನು ಕಟ್ಟೋದು, ನಾಳೆ ಬಾ ನೀನು ಒಂದು ಕರ್ತಲೆ ಕೊಡು, ನನಗೆ ಒಂದು ಇದು ಕೊಡು, ಇದು ಹಾಗೆ ಕೊಡು, ನನಗೆ ಕೊಡು ಅಂತೇಳಿ ತರಿಸಿ ಅಪ್ಪ ಇಷ್ಟರವರೆಗೆ ನೋಡಿ. ನೀವು ಲೆಕ್ಕ ಹಾಕಿ, ನೀವು ಎಲ್ಲಿ ತನಕ ಹೋಗಿ ಅಪ್ಪನೆ ಪಡೆದದ್ದು ಅದೀಗ? ಅಪ್ಪನೆ ಪಡೆದ ಜಾಗಗಳೆಲ್ಲ ಇಲ್ಲಿ ಈಗ ಬಾರೆ ಬಯಲು ಗೊತ್ತಾಯ್ತಾ? ಇದು ಇಲ್ಲಿ ಇರುವಂತದ್ದು, ಇಲ್ಲಿ ಕಟ್ಟುವವರು ಯಾರು? ಮುಖೇಶ್ ಪಂಬ. ಅಲ್ಲಿರುವಂತ ಒಬ್ಬ ತಂತ್ರಿ ಇದ್ರಲ್ಲ, ಅವರು ಯಾರು? ಅವರ ಜೊತೆ ಇರುವಂತದ್ದು ಆಯ್ತಲ್ಲ. ಅದರ ನಂತರ ಬೇರೊಂದು ಕಡೆ ಅರಿಕೆಯ ಕೊಲ ಕೊಟ್ಟಿದೆ, ಅದು ಈ ವ್ಯಕ್ತಿಗೆ ಸಂಬಂಧಪಟ್ಟ ವ್ಯಕ್ತಿ. ಈಗ ಮೊನ್ನೆ ಇವರು ಏನಾಗಿದೆ ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ದೈವಾರಾಧನೆಯನ್ನ ಇವರೊಂದು ಬೇರೆ ಲೋಕ ರಿಷಬ್ ಶೆಟ್ಟಿಯನ್ನ ರಾಯಭಾರಿಯನ್ನಾಗಿ ಮಾಡಿ, ಈ ಕೆಲವೊಂದು ಅದರಲ್ಲಿರುವಂಥ ಒಂದು 2-3 ಜನರು ದೈವಾರಾಧನೆಯನ್ನು ದಿಕ್ಕು ತಪ್ಪಿಸಿ ಒಂದು ರೀತಿಯ ದೇವತಾರಾಧನೆ ಜೊತೆ ಮಿಶ್ರಣ ಮಾಡುವಂಥ ಒಂದು ವಿಕೃತ ವ್ಯವಸ್ಥೆಗೆ ಹೊರಟವರು ಇವರು. ಆ ರಾಜ್ಯಸಭಾ ಪ್ರಶಸ್ತಿಯ ಹಿಂದೆಯೂ ಒಂದು ಕತೆ ಇದೆ, ಮುಂದಿನ ದಿನ ನಿಮಗೆ ಗೊತ್ತಾಗ್ತದೆ. ಅಲ್ಲಿರುವಂತ ತಂತ್ರಿಯ ಬರ್ತಾರಲ್ಲ, ಅವರ ಹಿಂದೆಯೂ ಒಂದು ಕತೆ ಇದೆ. ಅಲ್ಲ, ತಾವು ಹೇಳುವಂತದ್ದು ರಿಷಬ್ ಶೆಟ್ಟಿ ಎಲ್ಲೆಲ್ಲ ಹೋಗ್ತಾರೆ ಅಲ್ಲಿ ಇದೇ ಪಂಬದ ಮುಖೇಶ್ ಇರುವಂತದ್ದು. ರಿಷಬ್ ಶೆಟ್ಟಿ ಅದ್ರಲ್ಲಿ ತಪ್ಪೇನು ಅಂದ್ರೆ ಕಳೆದ ಹಲವು ವರ್ಷಗಳಿಂದ ಅವರ ಹಿರಿಯರು ಪರ್ಯಾಯವಾಗಿ ಮುಖೇಶ್ ಅವರಿಗೆ ಬಂದಿರುವಂತಹ ಒಂದು ಆಚರಣೆ ದೈವ ನರ್ತಕ ಅಂತ ಹೇಳಿ. ಅಂದ್ರೆ ತಾವು ಹೇಳುವಂಥದ್ದು ರಿಷಬ್ ಹೋದಲ್ಲಿ ಎಲ್ಲವೂ ಕೂಡ ಮುಖೇಶ್ ಅವರು ದೈವ ನರ್ತಕರಾಗಿರ್ತಾರೆ. ಹಾಗಾದ್ರೆ ಮುಖೇಶ್ ಅವರ ಮೈ ಮೇಲೆ ದೈವ ಇರೋದಿಲ್ವಾ? ತಾವು ಹೇಳುವಂಥದ್ದು ಆತ ಕಟ್ಟುವಂಥದ್ದು ಬರೀ ದೈವ ನರ್ತಕ, ಬರೀ ಕುಣಿಯುವಂಥದ್ದು ಮಾತ್ರ. ದೈವ ಅನ್ನುವಂತಹ ವಿಚಾರದಲ್ಲಿ ಆ ಕೊಡಿಯಡಿಯಲ್ಲಿ 16 ಕಟ್ಟುಪಾಡುಗಳನ್ನು ಮಾಡುವಂಥದ್ದು ಎಲ್ಲವೂ ಕೂಡ ಸುಳ್ಳು ಅಂತ ತಮ್ಮ ನೇರ ಆರೋಪನ. ನೋಡಿ ಇವರೇ, ಅದೇ ಹೇಳುವಂಥದ್ದು, ದೈವ ಇಷ್ಟೇ ಹೇಳುವಂಥದ್ದು. ದೈವದ ನಿಯಮದಲ್ಲಿ ಪ್ರತಿಯೊಂದಿದೆ, ಏನೇ ಬಂದರೂ ನಿನ್ನ ಕೈನಾಲೆಯನ್ನು ನಾನು ಗೆಲ್ಲಿಸಿಕೊಡ್ತೇನೆ ಅಂತ ಹೇಳುವಂಥದ್ದು. ದೈವಾರಾಧನೆ ಲೌಕಿಕ ಮತ್ತು ಅಲೌಕಿಕ ಬದುಕಿನ ಮುಖಾಮುಖಿ, ದಶೇಂದ್ರ ಮತ್ತು ಪಂಚೇಂದ್ರಗಳ ಮುಖಾಮುಖಿ. ಮಾನವನಿಗೆ ಪಂಚೇಂದ್ರದಿದ್ದರೆ ದೈವ ನರ್ತಕರಿಗೆ, ದೈವ ಚಾಕಿರಿಯವರಿಗೆ, ದೈವವೇ ಆಯ್ಕೆ ಮಾಡಿದ ವ್ಯಕ್ತಿಗಳಿಗೆ ದಶೇಂದ್ರಗಳಂದರೆ ಒಳಗಿನ ಒಂದು ಪಂಚೇಂದ್ರವು ಇದಾಗ್ತದೆ. ಅಪ್ಪನೆಗಳು ಕೊಟ್ಟಾಗ, ಪ್ರಾರ್ಥಿಸಿದಾಗ ಕೆಲವೊಂದು ನಿಮಗೆ ಅವರ ಮಾನಸಿಕ ಪರಿವರ್ತನೆಗಳಾಗುವಂಥದ್ದು ಎಲ್ಲವೂ ಅದರ ಲೆಕ್ಕಾಚಾರ ಇದೆ. ಇಲ್ಲಿ ನೀವು ಹೇಳುವಂಥದ್ದು, ಈಗ ಮುಖೇಶ್ ಕೊಟ್ಟ ನಂತರ ಇವರು ಗೆಲ್ತಾನೆ, ಮುಖೇಶ್ ಕೊಟ್ಟದ್ದು ಸುಳ್ಳು ಎಂಬುದು ನಿಮ್ಮ ವಾದ. ನಾನು ಹೇಳುವಂಥದ್ದು ಇಷ್ಟೇ, ಸತ್ಯವ ಸುಳ್ಳು. ಆ ಜಾಗದಲ್ಲಿ ಯಾವುದನ್ನು ಕೊಡಬೇಕು, ಯಾವುದನ್ನು ಬಿಡಬೇಕು ಮಾತಾಡಿದ್ದಾರೆ, ಕೊಟ್ಟಿದ್ದಾರೆ. ಆದರೆ ಕೊಟ್ಟ ತಕ್ಷಣ ನಾವು ಎಲ್ಲವೂ ಮುಗಿತಿದೆ ಅಂತ ತಿಳ್ಕೊಳ್ಬೇಡಿ ನೀವು. ಅಲ್ಲಿ ಕೊಡುವುದು ಒಂದು ದೈವಕ್ಕೆ ಕಟ್ಟಿದ ನಂತರ ತೀರ್ಮಾನಿಸಿ ಎದುರಿನವನ ವಿಚಾರಿಸಿ, ಅದು ದೈವ ವಿಚಾರಿಸುವುದಲ್ಲ, ಗುತ್ತಿನವರನ್ನು ತರಿಸಿ ಇದು ಏನು ಕತೆ, ಇದರ ಬಗ್ಗೆ ನೀವು ಕೂತು ಚಾವಡಿಯಲ್ಲಿ ಕೂತು ತೀರ್ಮಾನ ತೆಗೊಳ್ಳಿ ಅಂತ ದೈವ ಕೊಡುವಂಥದ್ದು. ಒಂದು ದೈವದ ಜಾಗದಲ್ಲಿ ನೇರ ಎಲ್ಲಿಯೂ ಬಲಿಮೆ ಎಲ್ಲಿಕ್ಕಿಲ್ಲ, ಸಂಸ್ಕೃತ ಮಾತಾಡಲಿಕ್ಕಿಲ್ಲ, ಪಂಚತಿಗೆ ಮಾಡಲಿಕ್ಕಿಲ್ಲ. ಯಾವುದೇ ಒಂದು ರೀತಿಯಲ್ಲಿ ನೇರವಾಗಿ ಗ್ರಾಮ ಸಂಬಂಧಿ ಅಲ್ಲದ ವಿಚಾರಗಳು ಬಂದಾಗ ಆ ಕಟ್ಟುವಂಥ ದೈವನರ್ತಕರು ಗುತ್ತಿನವರನ್ನು ಎದುರು ತರಿಸಿ ಇಂಚಿಂಚಿತ್ತನ ಈಗೀಗಿನಂಥ ವಿಚಾರಗಳಿದೆ, ನಿಖಲು ಗುತ್ತುದು ಮದಿತುಂತುದು ಆ ಒಂದನ್ನ ಇನ್ನು ತೀರ್ಮಾನ ಹೋಗದೆ ತೊನ್ಲೆ ಹೆಚ್ಚುವರಿ ನನ್ನ ಸತ್ಯೋಡು ಮಂತೆಂದಲ್ಲ ಸತ್ಯದ ತೀರ್ಮಾನ ಕೊರ್ಪೆ ತತ್ತು ನಡತೆಂದಾಂಡ ಎಂಕುಲು ತೀರ್ಮಾನ ಕೊರ್ಪ ತೆರಿದ ಎಂಕ್ಲೇನು ತೂಕೆರೆ ಬತ್ತಂದಾಂಡ ಕೈತನ್ನ ಕಣ್ಣಿಗೆ ಮುಟ್ಟು ಅಂತೇಳಿ ಬೇರೆ ಬೇರೆ ವಿಚಾರ ವಿವರಿಸುವಂಥ ನಿಯಮ ಇದೆ. ಇಲ್ಲಿ ನಿಮಗೆ ಅಲ್ಲಿಯೂ ಎಲ್ಲಿಯೂ ರಿಷಬ್ ಶೆಟ್ಟಿ ಎಂದಾಗ ರಿಷಬ್ ಶೆಟ್ಟಿ ನೋಡಿ, ದೈವಾರಾಧನೆಯಲ್ಲಿ ಅಪ್ಪನೆ ಕೊಡೋದು ಒಂದು ಬಿಡಿ, ದೈವದಲ್ಲಿ ಗ್ರಾಮ ದೈವದಲ್ಲಿ ನೀವು ಯಾವತ್ತು ಈಗ ಆ ಗ್ರಾಮದಲ್ಲಿ ಅಲ್ಲದ ಅತಿಥಿಯಾಗಿ ಒಬ್ಬ ಅತಿಥಿ ಬಂದಾಗ ಯಾರೇ ಆಗಲಿ ನೇರ ದೈವದ ಹತ್ರ ವ್ಯವಹರಿಸುವ ಕ್ರಮ ಇಲ್ಲ. ಅಲ್ಲಿ ಮಧ್ಯದಲ್ಲಿ ಒಬ್ಬ ಗುತ್ತಿನವರು 1ನೇ ಗುತ್ತು 2ನೇ ಗುತ್ತು ಗಡಿಕಾರರು ಇದ್ದಾರೆ. ನೀವು ಅವರ ಹತ್ರ ಹೇಳಿ, ಅವರು ದೈವದ ಹತ್ರ ಹೇಳಿ, ದೈವ ಕೊಟ್ಟಂತ ಸಂದೇಶವನ್ನು ನಿಮಗೆ ರವಾನೆ ಮಾಡುವಂಥದ್ದು ಅವ್ರ ಕತೆ. ಅದೇ ರೀತಿ ಎಲ್ಲವೂ ಇಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಆ ರೀತಿಯಾದ ನೇರ ಇಲ್ಲ. ಯಾಕಂತ ಹೇಳಿದ್ರೆ ನೀವು ಏನೇ ಆಗಲಿ ಆ ಗ್ರಾಮದ ದೈವ, ಆ ಗ್ರಾಮದ ಜನರನ್ನು ಮತ್ತೆ ಆ ಗುತ್ತಿನವನೇ ಆ ದೈವ ಆಲಂಗಿಸುವುದು ಅವರಿಗೆ ಖುಷಿಯಾಗುವಂಥದ್ದು.
ಆಗಿರುವಾಗ ಇಂಥ ವಿಚಾರಗಳು ಬಂದಾಗ ಈಗ ಇಲ್ಲಿ ಏನಾಗಿದೆ ಅಂತ ನೀವೆಲ್ಲವನ್ನು ಗಮನಿಸಿ, ದೂರದಿಂದ ಬಂದಾಗ ಈಗಿನ ಕೆಲವು ಇಂಥ ಈ ರೀತಿಯಾದಂಥ ನಾಟ್ಯ ಮಾಡುವಂಥ ಕೊರಿಯೋಗ್ರಾಫರ್ ಎಂಥ ನರ್ತಕರಿದ್ದಾರಾ, ಇವರಿಗೆ ರಿಷಬ್ ಶೆಟ್ಟಿ ಬಂದಾಗ ಇದು ರಿಷಬ್ ಶೆಟ್ಟಿ ಅಂತ ಗೊತ್ತಾಗ್ತದೆ, ರಿಷಬ್ ಶೆಟ್ಟಿ ಹೆಂಡತಿ ಬಂದಾಗ ಮಕ್ಕಳು ಬಂದಾಗ ಗೊತ್ತಾಗ್ತದೆ, ನಿಮಗೆ ಸೀರಿಯಲ್ ಆ್ಯಕ್ಟರ್ಗಳು ಬಂದಾಗ ಗೊತ್ತಾಗ್ತದೆ, ಬೇರೆ ಬೇರೆ ನಟರು ಬಂದಾಗ ಗೊತ್ತಾಗ್ತದೆ. ಅದು ಎಲ್ಲವೂ ಗೊತ್ತಾಗಲಿಕ್ಕೆ ಆರಂಭ ಆಗಿದೆ ನಮಗೆಲ್ಲ. ಈಗ ನೀವು ಹೇಳುವಂಥದ್ದು ಆಗ ರಿಷಬ್ ಶೆಟ್ಟಿಗೆ ಅಪ್ಪನೆ ಕೊಟ್ಟದ್ದು ತಪ್ಪ ಸರಿ ಅಂತ ನೀವು ಕೇಳಲಿಕ್ಕೆ ನಮಗೆ ನೋವಾಗಲಿಕ್ಕೆ, ದೈವಾರಾಧನೆಗೆ ಅನೇಕರಿಗೆ ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಈ ರೋಷಾಗ್ನಿ ಹೇಳಲಿಕ್ಕೆ ಕಾರಣವೇ ಇಂಥ ನಾಟಕಗಳನ್ನು ಮಾಡ್ತಾ ಇದ್ದಾರೆ ಅವರು ಅಂತ ಹೇಳುವಲ್ಲ.